ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಎಲ್ಲರೂ ಪೂರ ಇಲ್ಲ. ಇವತ್ತೇನು ತಗೋತೇನೆ ಫ್ರೆಂಡ್ಸ್, ನಾನು ಇದು ಒಂದೊಳ್ಳೆ ಹೋಳಿಗೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಂದರೆ ಇದರಿಂದ ನಾವು ಶೇಂಗಾದಿಂದ ಒಂದು ಹೋಳಿಗೆಯನ್ನು ಮಾಡಿದೆ. ಇದು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಅವರು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಮಾಡ್ತಾರೆ. ನಮಗೆ ಇನ್ನು ಹಬ್ಬ ಎಲ್ಲ ಬಂತಲ್ಲ, ನಾಳ್ದು ಅಷ್ಟಮಿ ಉಂಟು, ಮತ್ತು ಗಣೇಶ ಚೌತಿ ಬರ್ತದೆ. ಹಾಗೆ ಒಂದು ಹಬ್ಬಕ್ಕೆ ಈ ಸ್ವೀಟನ್ನು ನಿಮಗೆ ಮಾಡ್ಬೋದು. ತುಂಬ ಸುಲಭ ಉಂಟು, ಎಂಥ ಅಷ್ಟೇನು ಕಷ್ಟ ಇಲ್ಲ ಇದು ಮಾಡಲಿಕ್ಕೆ. ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಹಾಗೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗಿದೆ ಮೊದಲಿನ ಬಾರಿ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆ ವೀಡಿಯೋನ ಶೇರ್ ಮಾಡಿ. ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡುವ ಹೋಳಿಗೆ ಮಾಡೋದು ಯಾವ ರೀತಿ ಅಂತ. ಹೋಳಿಗೆ ಮಾಡಲಿಕ್ಕೆ ನಾವಿಲ್ಲಿ ಮೊದಲಿನಾಗಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ನಾನಿಲ್ಲಿ 2 ಕಪ್ಪಿನಷ್ಟು ಹಿಟ್ಟನ್ನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮೈದಾ ಹಿಟ್ಟನ್ನು ನಾನಿಲ್ಲಿ ಅರ್ಧ kg ಅಷ್ಟು ಮಾಡಿಕೊಳ್ತಾ ಇದ್ದೇನೆ ಹೋಳಿಗೆ. ಹಾಗಾಗಿ ಮೊದಲಿನಾಗಿ ಈಗ ಮೈದಾ ಹಿಟ್ಟು 2 ಕಪ್ಪಿನಷ್ಟು ಹಾಕ್ಕೊಂಡೆ. ಮತ್ತೊಂದು 1/4 ಕಪ್ಪಿನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಮತ್ತು ಸ್ವಲ್ಪ ಸಾಫ್ಟ್ ಆಗ್ತದೆ ಅಂತ ನಾನಿಲ್ಲಿ ರವೆಯನ್ನು ತಗೊಂಡದ್ದು. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು, ರುಚಿಗೆ ಸ್ವಲ್ಪ ಉಪ್ಪು ಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು. ಉಪ್ಪು, ರವೆ ಮತ್ತು ಮೈದಾ ಹಿಟ್ಟಿದೆಲ್ಲ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಇದನ್ನು ಈ ರೀತಿಯಾಗಿ ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನಾನು. ನೋಡಿ, ಎಲ್ಲೊಮ್ಮೆ ಹೊಂದಿಕೊಳ್ಳಿ ಅಂತ ಅಷ್ಟೇ. ಮತ್ತು ಈಗ ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಯಾವ ಎಣ್ಣೆ ಸಹ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿದ್ದು, ಬೇರೆ ಎಣ್ಣೆ ಸಹ ಹಾಕ್ಕೊಳ್ಬೋದು. ಈಗ ಇದನ್ನೊಮ್ಮೆ ಮತ್ತೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ಎಣ್ಣೆ ಹಾಕಿ ಮಿಕ್ಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವಿದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನೀಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಉಂಡೆ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಆದರೆ ಆಯಿತು. ನೋಡಿ, ಈ ರೀತಿಯಾಗಿ ಉಂಡೆ ಆದರೆ ಆಯಿತು. ನೋಡಿ, ಈ ರೀತಿಯಾಗಿ ತುಂಬ ಸಾಫ್ಟು ಅಲ್ಲ, ತುಂಬ ದಪ್ಪನ, ತುಂಬ ಗಟ್ಟಿಯೂ ಅಲ್ಲ, ಅಷ್ಟು ಹದ ಇದ್ದರೆ ಸಾಕು. ಇಷ್ಟು ಹದ ಇದ್ದರೆ ಸಾಕು. ಇದನ್ನು ಮುಚ್ಚಿ 1 ಗಂಟೆ ಹಾಗೆ ನೆನೆಯಲಿಕ್ಕೆ ಇಡಬೇಕು. ಅಷ್ಟರಲ್ಲಿ ನಾವೀಗ ಇಲ್ಲಿ ಒಂದು ಬಾಣಲೆಯನ್ನಿಟ್ಟು ಅದು ಬಿಸಿ ಆದಾಗ ಇದಕ್ಕೆ ನಾನು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ kg ಅಷ್ಟು ಕಡಲೆ ಸಹ ತಗೊಂಡಿದ್ದೇನೆ. ಅಂದರೆ 2 ಕಪ್ಪಿನಷ್ಟು ಕಡಲೆಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡಬೇಕು ಮೊದಲಿಂದಾಗಿ. ನೋಡಿ, ಈಗ ನಾನು ಕಡಲೆಯನ್ನು ಹಾಕಿಕೊಳ್ತಾ ಇದ್ದೇನೆ ಬಿಸಿ ಮಾಡಿಕೊಳ್ಳಿಕ್ಕೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಚೆಂದ ಕಲರ್ಫುಲ್ ಚೇಂಜ್ ಆಗೋವರೆಗೆ ಗ್ಯಾಸಲ್ಲಿ ಮಾಡೋದಾದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಮಾಡಿಕೊಳ್ಬೇಕು. ನಾನು ಮತ್ತು ಇದನ್ನು ಬೆಂಕಿಯಲ್ಲಿ ಮಾಡಿದ್ದು, ಕೆಂಡ ಇತ್ತು, ಹಾಗಾಗಿ ಹೊರಗೆ ಮಾಡಿದ್ದೆ. ನೋಡಿ, ಈಗ ಇಲ್ಲಿ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಕೆಂಡದಲ್ಲಿ ಆದರೆ ಚೆಂದ ಆಗ್ತದಲ್ವ, ಅದಕ್ಕೆ ನಾನು ಹೊರಗೆ ಬಿಸಿ ಮಾಡಿದ್ದು. ಗ್ಯಾಸಲ್ಲಿ ಸಹ ಮಾಡಿಕೊಳ್ಬೋದು. ಚೆಂದ ಕೆಂಪು ಆಗೋವರೆಗೆ ಅದರ ಸಿಪ್ಪೆಲ್ಲ ನಾವು ತೆಗಿಲಿಕ್ಕುಂಟಲ್ಲ, ಹಾಗೆ ಸಿಪ್ಪೆ ಫುಲ್ ಕಪ್ಪಾಗೋವರೆಗೆ ನಾವು ಇದನ್ನು ಬಿಸಿ ಮಾಡಬೇಕು. ನೋಡಿ, ಇಷ್ಟ ಆದರೆ ಈಗ ಸಹ ಆಯಿತು. ಈಗ ನಾವಿದನ್ನು ತೆಗೆದುಕೊಳ್ಳುವ. ನೋಡಿ, ನಾವು ಕೈಯಲ್ಲಿ ಹೀಗೆ ಮಾಡುವಾಗ ಸಿಪ್ಪೆಲ್ಲ ಎದ್ದು ಹೋಗಬೇಕು. ಆ ರೀತಿಯಾಗಿ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಈಗೆಲ್ಲ ಸಿಪ್ಪೆಲ್ಲ ತೆಗೆದುಕೊಳ್ಬೇಕು. ನೋಡಿ, ಈಗೆಲ್ಲ ಸಿಪ್ಪೆಲ್ಲ ತೆಗೆದುಕೊಂಡಾಗಿದೆ. ಎಷ್ಟು ಬ್ರೌನಾಗಿ ನಾನು ಬಿಸಿ ಮಾಡಿದ್ದೇನೆ ಅಂತ ನೋಡಿ. ಅಷ್ಟರಲ್ಲಿ ನಾವಿದಕ್ಕೆ ನಾನು ಈ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ. ಇದು ತುಂಬ ರುಚಿಯಾಗ್ತದೆ ಅಂತ ನಾನಿಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡದ್ದು. ಎಳ್ಳು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ, ಹಾಕ್ಕೊಳ್ಳೋದಿದ್ರೂ ಆಗ್ತದೆ. ಈಗ ನಾನು ಎಳ್ಳನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ಅದು ಹೊಡೆಯುವವರೆಗೆ ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಈಗ ಬಿಸಿ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 1/4 ಕಪ್ಪಿನಷ್ಟು ಎಳ್ಳು ತಗೊಂಡದ್ದು, ಒಂದು 3 ಚಮಚ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನಾವೀಗ ಹೂರಣ ರೆಡಿ ಮಾಡಲಿಕ್ಕೆ ಬೆಲ್ಲ ತಗೊಳ್ಬೇಕು. ನಾನಿಲ್ಲಿ ಅರ್ಧ kg ಅಷ್ಟು ಬೆಲ್ಲ, ಅಂದರೆ 2 ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ಈಗ ಈ ಬೆಲ್ಲವನ್ನು ಚೆಂದ ಪುಡಿ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ನಮ್ಮ ತರಕಾರಿ ತುರಿಯುವ ಉಂಟಲ್ವ, ಅದರಲ್ಲಿ ಈ ರೀತಿಯಾಗಿ ತುರಿದುಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಮಾಡೋದ್ರಿಂದ ಹುಡಿ ಗಟ್ಟಿಯಾಗಿರೋದಿಲ್ಲ, ಬೆಲ್ಲ ಎಲ್ಲ ಹುಡಿಯಾಗಿ ಬರ್ತದೆ ಚೆಂದ. ಅದಕ್ಕೆ ನಾನಿಲ್ಲಿ ಎಲ್ಲ ಬೆಲ್ಲ ಹಾಕ್ಕೊಳ್ಳಿಲ್ಲ, 1 ಅಚ್ಚು ಫುಲ್ ಹಾಕಿ ಮತ್ತೊಂದು ಅಚ್ಚಲ್ಲಿ ಅರ್ಧದಷ್ಟೇ ಹಾಕಿದ್ದು, ಮತ್ತು ಹಾಗೆ ಉಳಿದಿತ್ತು ನಂದು ಬೆಲ್ಲ. ನೋಡಿ, ಈಗ ನಮ್ಮದು ಕಡಲೆ ಎಲ್ಲ ಸಿಪ್ಪೆಲ್ಲ ತೆಗೆದು ರೆಡಿ ಆಗಿದೆ ಅಲ್ವಾ. ಇದನ್ನು ನಾವೀಗ ಮಿಕ್ಸಿಗೆ ಹಾಕಿಕೊಳ್ಳುವ, ಹುಡಿ ಮಾಡಿಕೊಳ್ಳಲಿಕ್ಕೆ. ಈಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಎಳ್ಳು ಸಹ ಹಾಕ್ಕೊಳ್ತಾ ಇದ್ದೇನೆ ಬಿಸಿ ಮಾಡಲಿಕ್ಕೆ. ಮತ್ತೆಂತಂದರೆ ನನ್ನಲ್ಲಿ ಏಲಕ್ಕಿ ಹುಡಿ ಇರಲಿಲ್ಲ, ಹಾಗಾಗಿ ಏಲಕ್ಕಿಯನ್ನು ಸಹ ಇದಕ್ಕೆ ಹಾಕಿ
ನಾನು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಏಲಕ್ಕಿ ಹುಡಿ ಇದ್ದರೆ ಮತ್ತೆ ಹೂರ್ಣಕ್ಕೆ ನಮಗೆ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಕಡ್ದೆಲ್ಲ ಆಯಿತು ನೋಡಿ. ಇದನ್ನು ಒಮ್ಮೆಲೆ ನಮಗೆ ಮಿಕ್ಸಿಯಲ್ಲಿ ಕಡ್ದುಕೊಳ್ಳಿಕ್ಕೆ ಆಗೋದಿಲ್ವಾ, ಆನ್ ಆಫ್ ಮಾಡ್ತಾ ಇರಬೇಕು. ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಅದು ಬಿಡ್ತದೆ, ಅದರಿಂದ ಅದು ಗಟ್ಟಿ ಗಟ್ಟಿಯಾಗಿರ್ತದೆ. ಅದಕ್ಕೆ ನಾವು ಆನ್ ಆಫ್ ಮಾಡ್ತಾ ಇರಬೇಕು. ಈಗ ನಾವು ಇದಕ್ಕೊಮ್ಮೆ ನಾನಿಲ್ಲಿ ಬೆಲ್ಲ ಸಹ ತುರಿದಿಟ್ಟಿದ್ದೇವಲ್ಲ ಚಂದ, ಇದನ್ನು ಸೊಮ್ಮೆ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹೀಗೆ ಕೈಯಲ್ಲಿ ಸಹ ಮಿಕ್ಸ್ ಮಾಡಿಕೊಳ್ಬೋದು. ಮತ್ತೆಂತಂದರೆ ನಾನು ಹಾಗೆ ಆದಮೇಲೆ ನೋಡಿ ಈಗ ಆಯಿತು. ಈಗ ನಾನು ಮತ್ತೊಂದು ಬಾಣಲೆಗೆ ಹಾಕಿ ಈಗ ಇದನ್ನು ಚಂದ ಅಯ್ಯಮ್ಮ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಂದರು. ಅವರೀಗ ಚಂದ ಉಂಡೆ ಕಟ್ಟಿ ಉಂಡೆ ಬರುವ ಹದಕ್ಕೆ ಇದನ್ನೀಗ ಚಂದ ಮಿಕ್ಸ್ ಮಾಡ್ತಾ ಇದ್ದಾರೆ. ಬೆಲ್ಲ ಮತ್ತು ನಮ್ಮದು ಕಡಲೆ ಹುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಚಂದ ಉಂಡೆ ಮಾಡ್ತಾ ಇದ್ದಾರೆ. ನನಗೆ ಈ ರೆಸಿಪಿ ಹೇಳಿಕೊಟ್ಟದೆ ಅಯ್ಯಮ್ಮ. ಅಂದರೆ ಅವರು ಉತ್ತರ ಕರ್ನಾಟಕ ಆಚೆ ಸೈಡ್ನವರಲ್ವ, ಹಾಗಾಗಿ ಅವರಿಗೆ ಚಂದ ಗೊತ್ತುಂಟು ಇದೆಲ್ಲ ರೆಸಿಪಿ. ಹಾಗಾಗಿ ಅವ್ರು ನನಗೆ ಒಮ್ಮೆ ಮಾಡಿದ್ರಲ್ಲಿ, ಹಾಗಾಗಿ ನನಗೆ ಸಹ ಹೇಳಿದರು. ಹಾಗೆ ನಾನು ಇವತ್ತು ಟ್ರೈ ಮಾಡುವ ಅಂತ ಬಂದದ್ದು ನೋಡಿ. ಈ ರೀತಿಯಾಗಿ ಉಂಡೆ ಆದರೆ ಆಯಿತು. ಮತ್ತು ಇದನ್ನೀಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳುವ. ನೋಡಿ ಈ ರೀತಿಯಾಗಿ ಈಗ ಉಂಡೆ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ. ಅಷ್ಟರಲ್ಲಿ ನಮ್ಮದು ಅಲ್ಲಿ ಹಿಟ್ಟು ಸಹ ರೆಡಿಯಾಗಿದೆ. 1 ಗಂಟೆ ನಾನು ಹಿಟ್ಟನ್ನು ಇಟ್ಟಿದ್ದೆ. ನಾವು ಎಷ್ಟು ಹೊತ್ತು ಹಿಟ್ಟನ್ನು ಇಡ್ತೇವೆ ಅಷ್ಟು ಚೆನ್ನಾಗಿ ಬರ್ತದೆ ಹಿಟ್ಟು. 2 ಗಂಟೆ ಸಹ ಇಡ್ಬೋದು. ನಾನಿಲ್ಲಿ 1 ಗಂಟೆ ಇಟ್ಟದಷ್ಟೇ. ಅಲ್ಲಿ ಹೂರ್ಣದ ಉಂಡೆ ಎಲ್ಲ ರೆಡಿ ಆಯಿತು ನಮ್ಮದು. ಈಗ ನಾವು ಈ ರೀತಿಯಾಗಿ ಉಂಡೆ ಮಾಡಿ ಈ ರೀತಿಯಾಗಿ ಒಮ್ಮೆ ಪೂರಿ ಹದಕ್ಕೆ ಇದನ್ನು ಲಾಟಿಸಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ಈಗ ಅಯ್ಯಮ್ಮವೇ ಲಾಟಿಸ್ತಾ ಇದ್ದಾರೆ. ಫಸ್ಟ್ ಇದು ಅವರೇ ಮಾಡಿದ್ದು ನೋಡಿ. ಈ ರೀತಿಯಾಗಿ ಲಾಟಿಸಿಕೊಳ್ತಾ ಇದ್ದಾರೆ. ಮೊದಲಿಂದಾಗಿ ಪೂರಿ ಹದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಹುಡಿ ಇರ್ತದಲ್ಲ ಮೈದಾ ಹುಡಿ, ಆ ಹುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಲಾಟಿಸ್ಕೊಂಡ್ರೆ ಆಯಿತು ಪೂರಿ ಹದಕ್ಕೆ. ಮತ್ತು ನಾವು ಇದರೊಳಗೆ ಹೂರ್ಣವನ್ನು ಇಡಬೇಕು. ಹೂರ್ಣದ ಉಂಡೆಯನ್ನು ಈಗ ಇಟ್ಟು ನೋಡಿ ಈ ರೀತಿಯಾಗಿ ಹೂರ್ಣದ ಉಂಡೆಯನ್ನು ಇಟ್ಟು ಸ್ವಲ್ಪ ಮೇಲೆ ಇಡ್ತಿದ್ರು, ಕ್ಯಾಮರಾಕ್ಕೆ ಕಾಣ್ತಿರ್ಲಿಲ್ಲ ನೋಡಿ. ಹೂರ್ಣದ ಉಂಡೆ ಇಟ್ಟು ಈ ರೀತಿಯಾಗಿ ಮಡಿಸಿಕೊಂಡ್ರೆ ಆಯಿತು. ತುಂಬ ಸುಲಭ ಉಂಟು ನೋಡಿ. ಮತ್ತು ಹೆಚ್ಚು ಹಿಟ್ಟಿರ್ತದಲ್ಲ ಅದನ್ನು ಈ ರೀತಿಯಾಗಿ ತೆಗೆದುಕೊಂಡ್ರೆ ಆಯಿತು. ಈ ರೀತಿಯಾಗಿ ತೆಗೆದುಕೊಂಡು ಮತ್ತೆ ಅದನ್ನು ರೌಂಡಾಗಿ ಶೇಪ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಲಾಟಿಸಿಕೊಳ್ಳೋದು. ತುಂಬ ಅಂದರೆ ತುಂಬ ಸುಲಭ ಉಂಟಿದು. ಯಾರಿಗೆ ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಅವರು ಈ ಹೋಳಿಗೆಯನ್ನು ಮಾಡಿಕೊಳ್ಬೋದು. ನಾನು ಫಸ್ಟ್ ಟೈಮ್ ಮಾಡಿದಂಥ ಹೋಳಿಗೆ ಅಂದರೆ ಇದೇ ಹೋಳಿಗೆ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಶೇಂಗಾ ಹೋಳಿಗೆ ಅಂತಲೇ ಹೇಳ್ಬೋದು. ಬೇರೆ ಯಾವುದೇ ಹೋಳಿಗೆ ಇಷ್ಟರೊಳಗೆ ನಾನು ಟ್ರೈ ಮಾಡಲಿಲ್ಲ ನೋಡಿ. ಇಷ್ಟು ಹದಕ್ಕೆ ನಾವು ಇದನ್ನು ಲಾಟಿಸಿಕೊಂಡ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಹೂರ್ಣೆಲ್ಲ ಈಗ ಎಲ್ಲ ಹೋಳಿಗೆಯೊಂದಿಗೆ ಹೊಂದಿಕೊಂಡಿದೆ ಅದು ನಮ್ಮ ಹಿಟ್ಟಿನೊಂದಿಗೆ. ಈ ರೀತಿಯಾಗಿ ಆದರೆ ಆಯಿತು ನೋಡಿ. ಈ ರೀತಿ ಆದರೆ ಆಯಿತು. ಈಗ ಮತ್ತೆ ನಾನೊಂದು ಟ್ರೈ ಮಾಡಿದೆ ಯಾವ ರೀತಿಯಾಗಿ ಬರ್ತದೆ ನೋಡುವ ಅಂತ. ಈಗ ನಾನು ಸಹ ಹಾಗೆ ಒಂದು ಉಂಡೆಯನ್ನು ತಗೊಂಡು ಈಗ ಪೂರಿ ಹದಕ್ಕೆ ಲಾಟಿಸಿಕೊಳ್ತಾ ಇದ್ದೇನೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಹೋಳಿಗೆ ನೋಡಿ. ಹೋಳಿಗೆ ಬರೋದಿಲ್ಲ ಅಂತ ಹೇಳುವವರು ಸಹ ಈ ಹೋಳಿಗೆಯನ್ನು ಮಾಡಿ ಒಮ್ಮೆ ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಲಾಟಿಸ್ಕೊಳ್ತಾ ಇದ್ದೇನೆ ಮೊದಲಿಂದಾಗಿ. ಮತ್ತು ಇದಕ್ಕೆ ನಾನು ಸಹ ಹೂರ್ಣವನ್ನು ಫಸ್ಟ್ ಮಾಡ್ತಿರೋದ್ರಿಂದ ನನಗೆ ಹೂರ್ಣ ಹಾಕೋದು ಯಾವ ರೀತಿ ಅಂತಲೇ ಗೊತ್ತಿರಲಿಲ್ಲ. ಅಯ್ಯಮ್ಮ ಹೇಳಿಕೊಟ್ರು, ನಾನು ಇದೇ ರೀತಿ ಮಾಡಿದೆ ನೋಡಿ. ಈ ರೀತಿಯಾಗಿ ಹೂರ್ಣವನ್ನು ಕಟ್ಟಿಕೊಳ್ತಾ ಇದ್ದೇನೆ. ಹೆಚ್ಚಾದನ್ನು ತೆಗೆದುಕೊಂಡ್ರೆ ಆಯಿತು ನೋಡಿ. ಇಷ್ಟಿಗೆ ಹಿಟ್ಟು ಹೆಚ್ಚಾಯಿತು, ಆ ಹಿಟ್ಟನ್ನು ತೆಗೆದ್ರೆ ಆಯಿತು ನೋಡಿ. ಮತ್ತು ಇದನ್ನು ಚೆಂದ ಶೇಪ್ ಪರಿಸಿ ಉಂಡೆ ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ತಟ್ಟಿ ಮತ್ತೆ ಸ್ವಲ್ಪ ಹಿಟ್ಟಲ್ಲಿ ಹದ್ದಿಕೊಳ್ಬೋದು, ಇಲ್ಲಾಂದರೆ ಹಿಟ್ಟು ಹಾಕಿ ಸಹ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಈಗ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಮತ್ತು ಲಾಟಿಸ್ಕೊಂಡ್ರೆ ಆಯಿತು. ತುಂಬಾ ಸುಲಭ ಉಂಟಿದು, ಯಾರು ಬೇಕಾದರೂ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಈಗ ಲಾಟಿಸಿಕೊಳ್ತಾ ಇದ್ದೇನೆ ನೋಡಿ. ಹಾಗೂ ತುಂಬಾ ರುಚಿಯಾಗಿರ್ತದೆ ಇದು. ತುಂಬ ಅಂದರೆ ತುಂಬ ಕಡಲೆಯ ಒಂದು ಪರಿಮಳ ಶೇಂಗಿರ್ತದಲ್ಲ, ಅದರದೊಂದು ಪರಿಮಳವೇ ಒಂದು ಸೂಪರಾಗಿ ಇರ್ತದೆ. ತುಪ್ಪ ಹಾಕಿದ್ರಂತೂ ಮತ್ತೆ ಸಹ ತುಪ್ಪ ರುಚಿ ಆಗ್ತದೆ ಇದು ನೋಡಿ. ಈಗ ಇದೆಲ್ಲ ಮಾಡಿಕೊಂಡೆಲ್ಲ ಆಯಿತು ನೋಡಿ. ಅಷ್ಟರಲ್ಲಿ ಒಂದು ತವವನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ತವ ಬಿಸಿ ಆದಾಗ ನಾವೀಗ ಒಂದೊಂದೇ ಹೋಳಿಗೆಯನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಅರ್ಧ KGಯಷ್ಟು ಹೋಳಿಗೆಯದ್ದು ಮಾಡಿದ್ದೆ. ಅರ್ಧ KG ಹಿಟ್ಟಿನಷ್ಟು ಮಾಡಿದ್ರಿಂದ ನನಗಿಲ್ಲಿ 30 ಹೋಳಿಗೆಯಷ್ಟು ಆಗಿತ್ತು ಹೋಳಿಗೆ ನೋಡಿ. ಈ ರೀತಿಯಾಗಿ ಈಗ ಆಯಿತು. ತುಂಬ ಬೇಗ ಆಗ್ತದೆ ಇದು ನೋಡಿ. ಈ ರೀತಿ ಈಗ ಮತ್ತೊಂದು ಸೈಡ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇದೊಮ್ಮೆ ಇದಕ್ಕೆ ನಾವು ಎಣ್ಣೆ ತುಪ್ಪ ಏನು ಸಹ ಹಾಕ್ಕೊಳ್ಬೇಕು ಅಂತ ಇಲ್ಲ, ಹಾಗೇ ಮಾಡ್ಬೋದು. ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಇರೋದ್ರಿಂದ ಅದು ಎಣ್ಣೆ ಬಿಡ್ತದೆ. ಈಗ ನಾನು ಸ್ವಲ್ಪ ತುಪ್ಪ ಹಾಕಿ ಮಾಡ್ತಾಯಿದ್ದೇನೆ. ತುಪ್ಪ ಹಾಕಿದರೆ ಸ್ವಲ್ಪ ರುಚಿ ಆಗ್ತದೆ ಅಂತ. ತುಪ್ಪ ಹಾಕದಿದ್ರೂ ರುಚಿ ತುಂಬಾ ಸೂಪರಾಗಿ ಇರ್ತದೆ.
ನೋಡಿ ಈ ರೀತಿಯಾಗಿ ಈಗ ಮಗುಚಿ ಸ್ವಲ್ಪ ಈ ರೀತಿಯಾಗಿ ಮಾಡ್ತಾ ಇರಬೇಕು, ಯಾಕಂದರೆ ಸ್ವಲ್ಪ ತಳ ಹಿಡಿದ್ರೆ ಅಂತ ಕರಚಿ ಹೋದರೆ ಅಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ನೋಡಿ ಚಂದ ಉಬ್ಬಿ ಸಹ ಬರ್ತದೆ ಇದು ಪೂರಿ ಥರನೇ. ಇದರಲ್ಲಿ ಶೇಂಗಾದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದಕ್ಕೆ ನಾವು ಯಾವುದೇ ರೀತಿ ಎಣ್ಣೆ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ನೋಡಿ ಈ ರೀತಿಯಾಗಿ ಈಗ ನಾನು ಮಾಡಿಕೊಳ್ತಾ ಇದ್ದೇನೆ. ನೋಡಿ ಎರಡು ಸೈಡ್ ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದರಲ್ಲಿ ಹೂರ್ಣ ಅಂತ ಬೇಯಬೇಕು ಅಂತ ಏನಿಲ್ಲ, ಹೊರಗಿನದ್ದು ಮೈದಾ ಮಾತ್ರ ಬೆಂದುಕೊಂಡ್ರೆ ಸಾಕು. ಈಗ ನಾನು ಅದಾಯಿತು. ಈಗ ಮತ್ತೊಂದು ಹಾಕ್ಕೊಳ್ತಾ ಇದ್ದೇನೆ. ನಾನು ಇದಕ್ಕೆ ಈಗ ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ತುಪ್ಪ ಹಾಕಿ ಎಲ್ಲ ಸುತ್ತಲ ಹರಡಬೇಕು ಈ ರೀತಿಯಾಗಿ. ಮತ್ತು ಅದೇ ರೀತಿ ಮತ್ತೊಂದು ಸೈಡ್ ಇದನ್ನು ಟರ್ನ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಉಂಟು, ನೋಡಿ ಚೆಂದ ಉಬ್ಬಿ ಬರ್ತದೆ ಇದು. ಮತ್ತೊಂದು ಸೈಡ್ ಸಹ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಎರಡು ಸೈಡ್ ಸಹ ತುಪ್ಪವನ್ನು ಹಾಕಿ ಮಾಡಿಕೊಳ್ತಾ ಇದ್ದೇನೆ. ತುಪ್ಪ ಏನು ಹಾಕಬೇಕು ಅಂತಿಲ್ಲ, ಅದರಲ್ಲಿ ಎಣ್ಣೆ ಬರ್ತದೆ, ಆದರೂ ನಾವು ಸ್ವಲ್ಪ ರುಚಿಯಾಗಿರಲಿ ಅಂತ ಹಾಕಿದ್ದಷ್ಟೇ. ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ತುಂಬ ಬೇಗ ಆಗ್ತದೆ ಇದು, ಏನು ಹೆಚ್ಚು ಟೈಮ್ ಅಂತ ಹಿಡಿಯುವುದಿಲ್ಲ. ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಎಲ್ಲವನ್ನು ಮಾಡಿಕೊಂಡೆಲ್ಲ ಆಯಿತು ನಂದು. ಈಗ ನಾವು ನೋಡಿ ಇಷ್ಟರಲ್ಲಿ ಎಲ್ಲ ರೆಡಿ ಆಯಿತು. ನೋಡಿ ಈ ರೀತಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸೂಪರಾಗಿ ಉಂಟು, ಹಾಗೆ ಎಷ್ಟು ಸಿಂಪಲಾಗಿ ಎಷ್ಟು ಬೇಗ ಮಾಡ್ಬೋದಲ್ಲ ಫ್ರೆಂಡ್ಸ್. ನೀವೊಮ್ಮೆ ಇದೇ ರೀತಿಯಾಗಿ ಶೇಂಗಾ ಹೋಳಿಗೆಯನ್ನು ಮಾಡಿ. ಮತ್ತು ನನಗೆ ಈ ಹೋಳಿಗೆ ಮಾಡುವಾಗ ಲಿಶ ತುಂಬ ಹೆಲ್ಪ್ ಮಾಡಿದ್ರು, ಅದನ್ನು ನಾನು ಪಾರ್ಟ್ 2 ಅಂತ ಮಾಡಿ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಆ ವಿಡಿಯೋನ ಸಹ ತಪ್ಪದೆ ನೋಡಿ, ಯಾಕಂದರೆ ತುಂಬಾ ಲಿಶ ಏನೆಲ್ಲ ಹೆಲ್ಪ್ ಮಾಡಿದ್ಲು ನನಗೆ ಅಂತ ಆ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೇನೆ. ಹಾಗೂ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.